लेकिन बोले टच पास शाम में ಪ್ರತಿಷ್ಠಾಪನೆ ಮಾಡಿ ನಿರಂತರ ಶ್ರೀಕೃಷ್ಣನ ಅನುಗ್ರಹವಾಗಬೇಕು ಅಂತ ಭಕ್ತರ ಮೇಲೆ ದೊಡ್ಡ ಕಾರುಣ್ಯದಿಂದ ಇಂಥ ದೊಡ್ಡ ಕ್ಷೇತ್ರವನ್ನು ಶ್ರೀಮತಿ ಅಷ್ಟಮಠಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ಮಠಗಳು ತನ್ನದೇ ಆದಂತಹ ವೈಶಿಷ್ಟ್ಯದಲ್ಲಿ ಶ್ರೀಕೃಷ್ಣನ ಪೂಜೆ ದರ್ಶನದಲ್ಲಿ ಮುಂದೆ ಬೆಳಗಿದಂತಹ ಮಹಾಮಹಿಮರಾದಂತಹ ಶ್ರೀ ವಾದಿರಾಜ 2 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಶ್ರೀಕೃಷ್ಣ ಪೂಜಾ ಪರ್ಯಾಯದ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಸಂಘಟಕರಾಗಿ ನಿರಂತರ ಸಮಾಜದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಶ್ರೀಯುತ ಪರಮ ಪೂಜ್ಯ ಶ್ರೀಪಾದಂಗಳವರ ಉಪೇಂದ್ರ ತೀರ್ಥ ಪೀಠದ ಈ ಗುರು ಪರಂಪರೆಗೆ ವಿಧಾನ ಮಾಡಲಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ ಶ್ರೀಮದಾಚಾರ್ಯರು ಇಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿ ಸರ್ವದಾ ಲೋಕ ಕಲ್ಯಾಣಕ್ಕೋಸ್ಕರ